ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲಾ ಕಾಂಗ್ರೆಸ್ ಮುಖಂಡ ಹಾಗೂ ಕಾರ್ಯಕರ್ತರ ನಡು ಬೀದಿಯಲ್ಲಿ ರಾತ್ರಿ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಗಲಾಟೆ ತಾರಕಕ್ಕೇರಿ ಪರಸ್ಪರ ಹೊಡೆದಾಡಿಕೊಂಡ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲಾಪೇಟೆಯಲ್ಲಿ ನಡೆದಿದೆ. ಕಾಂಗ್ರೆಸ್ ಮುಖಂಡ ಪುರುಷೋತ್ತಮ್ ಹಾಗೂ ಕಾರ್ಯಕರ್ತ ಕಿರಣ್ ಮಧ್ಯೆ ವೈಯಕ್ತಿಕ ವಿಷಯಕ್ಕೆ ಇಬ್ಬರು ಅವಾಚ್ಯ ಶಬ್ದಗಳಿಂದ ಬೈದು ಕೊನೆಗೆ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಈ ವಿಡಿಯೋವನ್ನು ಸ್ಥಳದಲ್ಲಿದ್ದವರು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟದ್ದು ಸದ್ಯ ವೈರಲ್ ಆಗಿದೆ. ఈ దుమ్మెంచిన మొత్తం ఎంకల్ల ఫ్యామిలీ లగాడితే ఉంటావు ఈ దెప్పర్చి దెప్పర్చి ఉంటావు ఉంటావు ಓರಿ ಏನಡ ಬಾತೇರ್ ನಗ್ಲು ಬಿಡ್ತೀವಿ ಏನ್ ಆಡಕ್ಕೆ ಏನ್ ಆಡಕ್ಕೆ ದಾದ ಅನ್ಕೆ ನಿನಡಕ್ಕೆ ಇಜ್ಜತ್ತ ನಿನಡ ಬಾತೇರ್ ಬಲಮೆ ದಾಸೋಗ ಇತ್ತೆ ಬಲ ಈ ಹೀರಾನಿಂದ ಈ ಬಲ ಬರ್ತಾನೆ ಹಾ ಇತ್ತೆ ಬಲ ಹೋಯ್ ಉಳ್ಳು ಹಾ ತುಕ್ಕ ಅಲ್ಲ ಹೋಯ್ ಹೋಯ್ ಬಲ ಹಾ ಈ ಬಾಬುಗೂ ತಂದಿತ್ತು ನೀ ಬತ್ತಾಂಡ